ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಎಂಕಲು ಒಟ್ಟಾದುಲ್ಲ ಅಭಿಪ್ರಾಯ ಭೇದ ಇಜ್ಜಿ ಗೆಂದದೇ ಗೆಂದುವ ಬಿಜೆಪಿ ಸರ್ಕಾರ ಕಾನೂನುಗು ಪಿದೈ ಪ್ರಜಾಪ್ರಭುತ್ವ ವ್ಯವಸ್ಥೆನು ಕೆರೆಯರ ಪ್ರಯತ್ನ ಮಲ್ತೊಂದುಂಡುದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಯರು ನಾಮಪತ್ರ ಕೊರ್ಪುನ ಪೊರ್ತುಡು ಆರು ಕಾರ್ಯಕರ್ತರನ್ನು ಉದ್ದೇಶಿಸಾದ ಪಾತಿರಿಯರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಕೀಲರು ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಆಡಳಿತ ಮಂಡಳಿ ಪಣೌದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ನಾಮಪತ್ರ ಕೊರಿಯರೆ ಬುಧವಾರ ಅಟ್ಟಣೆ ಮಲ್ತದಿತ್ತರು ಕೇಂದ್ರದ ತುಂಬದ ಮಂತ್ರಿ ಬಿ ಜನಾರ್ದನ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ದುಂಬುದ ಮಂತ್ರಿ ಬಿ ರಮಾನಾಥ ರೈ ವಿಧಾನ ಪರಿಷತ್ ಸದಸ್ಯರು ಕೆಪಿಸಿಸಿ ಕಾರ್ಯ ಗುರ್ಕಾರ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಇಂಚ ಜನಪ್ರತಿನಿಧಿಗಳು ಪಕ್ಷದ ನಾಯಕರು ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿದಕ್ಕಲು ಅಭಿವೃದ್ಧಿ ಸಮಿತಿದಕ್ಕಲು ಇತದು ಕುದ್ರೋಳಿ ಕ್ಷೇತ್ರಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಎದುರು ಪ್ರಾರ್ಥನೆ ನಡಪಾದ ನಾಮಪತ್ರಗೂ ಆರತಿ ಪತದು ದೇವರಿಗೆ ಪೂಜೆ ಮಲ್ತದು ಪದ್ಮರಾಜರಿಗೆ ಪ್ರಸಾದ ಕೊರಿಯರು ಕುದ್ರೋಳಿ ಕ್ಷೇತ್ರದ ಬಿದ್ದಣ್ಣ ಮಾಮಲ್ಲ ಪಾದಯಾತ್ರೆ ಮೆರವಣಿಗೆ ಕಾರ್ ಸ್ಟ್ರೀಟ್ ಗಣಪತಿ ಹೈಸ್ಕೂಲ್ ಮಾರ್ಗ ಇಂಚ ಮುಖ್ಯ ಮಾರ್ಗುಡೆ ಸಾಗದು ನೆಹರು ಮೈದಾನದ ಕೈತಲ ಆರ್ಟಿಒ ಆಫೀಸ್ ತಲ್ಪ ಅಕೇರಿಯಾಡ್ ಪಿಲಿ ಏಸಲು ಗೊಂಬೆನಲಿಕೆ ಕೀಲು ಕುದುರೆ ಇಂಚ ತರಾವರಿ ಇಸೆ ಸತಿಲು ಮೆರವಣಿಗೆಡಿತ್ತರು ಜಿಲ್ಲಾಧಿಕಾರಿ ಆಫೀಸ್ ಹಿಡಿದು 100 ಮೀಟರ್ ದಾತು ದೂರ ನಿಷೇಧ ಆಜ್ಞಾಪು ನೀಡಿದವರ ಆರ್ಟಿಒ ಆಫೀಸ್ ಕೈತಲು ಮೆರವಣಿಗೆ ಅಕೇರಿ ಮಲ್ತಿರು ಈ ಪೊರ್ತುಡು ಮಂತ್ರಿ ಗುಂಡೂರಾವ್ ಪಾತಿರಿದು ಎಂಕಲು ಒಟ್ಟಾದುಲ್ಲ ಒವ್ವೇ ಅಭಿಪ್ರಾಯ ಭೇದ ಇಜ್ಜಿ ಕಾಂಗ್ರೆಸ್ ಗೆಂದದೇ ಗೆಂದುಂಡು ಬಿಜೆಪಿ ಸರ್ಕಾರ ಕಾನೂನಿಗೆ ವಿರೋಧವಾದ ಪ್ರಜಾಪ್ರಭುತ್ವ ವ್ಯವಸ್ಥೆನ ಕೆರಿಯರೆ ಪ್ರಯತ್ನ ಮಲ್ತೊಂದುಂಡು ಅರ್ದೂರಿಯರು ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ದುಮ್ಮದ ವಿಧಾನ ಪರಿಷತ್ ಸದಸ್ಯರು ಐಮನ್ ಡಿಸೋಜಾ ಕುಡ್ಲಾ ಮಹಾನಗರ ಪಾಲಿಕೆದ ಪಕ್ಷದ ಸದಸ್ಯರು ದುಮ್ಮದ ಸದಸ್ಯರು ಇಂಚ ಪಾಕ ಜನ ನಾಯಕಿಯರು ಕಾರ್ಯಕರ್ತರು ಈ ಪೊರ್ತುಡಿತ್ತರು ಪಕ್ಷದ ನಾಯಕರನ್ನ ಒಟ್ಟುಗೂ ಜಿಲ್ಲಾಧಿಕಾರಿ ಆಫೀಸ್ಗೆ ಪೋದು ಪದ್ಮರಾಜ್ ಆರ್ ಪೂಜಾರಿ ಲೋಕಸಭಾ ಓಟುಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ನಾಮಪತ್ರ ಕೊರಿಯರು ಎಲ್ಲ ನಮ್ಮ ಈ ಜಿಲ್ಲೆಯ ಕಾರ್ಯಕರ್ತರಿಗೆ ಈ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ. ಯಾವುದೇ ಅಪಸ್ವರ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಮುಖಂಡರುಗಳು ಒಂದಾಗಿ ಇವತ್ತು ಪದ್ಮರಾಜ್ ಪೂಜಾರಿಯವರನ್ನ ಗೆಲ್ಲಿಸಬೇಕು ಅಂತ ಒಂದು ಪಣವನ್ನ ನಾವು ತೊಟ್ಟಿದ್ದೇವೆ. ಈ ಚುನಾವಣೆ ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಈಗ ಈ ಸಮಯದಲ್ಲಿ ನಾನು ನಿಮ್ಮ ಮುಖದಲ್ಲಿ ನೋಡ್ತಿರುವಂತಹ ನಗು ಲವಲವಿಕೆ ಇದು ಯಾವತ್ತೂ ಕೆಲಸ. ಬಂಧುಗಳೇ, ಪದ್ಮರಾಜ್ ಕೂಡ ನಿಮ್ಮ ಹಾಗೆ ಇದೇ ರೀತಿ ಪಕ್ಷದ ರ್ಯಾಲಿಯಲ್ಲಿ ನಾನು ಭಾಗವಹಿಸಿ ಬಂದವನು. ಎಲ್ಲಾ ಪಕ್ಷದ ಪ್ರತಿಯೊಬ್ಬರ ಕಾರ್ಯಕರ್ತರ ಕಷ್ಟ ಸುಖಗಳ ಬಗ್ಗೆ ನನಗೆ ಅರಿವಿದೆ, ಸ್ಪಷ್ಟ ಅರಿವಿದೆ. ಖಂಡಿತವಾಗ್ಲೂ ಯಾವಾಗ್ಲೂ ಪದ್ಮರಾಜನ ನೆನಪಲ್ಲಿ ಇಟ್ಕೊಳ್ತಾನೆ. ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ, ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಪರಸ್ಪರ ಗೌರವ ಕೊಟ್ಟು ಈ ಸಂಸ್ಕೃತಿಯನ್ನು ಬೆಳೆಸಿ ಇವತ್ತು ವಿಶ್ವಾದ್ಯಂತ ನಮ್ಮನ್ನು ನೋಡುವಂತಹ ಕೀರ್ತಿ ಅದು ಯಾರಿಗಂತ ನಮ್ಮ ತುಳುನಾಡು ಜಿಲ್ಲೆ ಜನರಿದ್ದಾರೆ. ಶಕ್ತಿ ನಾವು ಮಾಡ್ತೇವೆ. ಮತ್ತೆ ನಾವು ಇಲ್ಲಿ ಸಾಮರಸ್ಯದ ಗತವೈಭವವನ್ನು ಈ ಬಾರಿ ಸ್ಥಾಪನೆ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಿದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಓಟದ ಕರ್ತವ್ಯಡಿತ್ತಿನ ಒರಿ ಅಧಿಕಾರಿ ಜೀವದ ತೊಂದರೆ ಪ್ರಯತ್ನ ಮಲ್ತದಿನ ಸಂಗತಿ ನಡೆತದಂಡು ಸಂಗತಿ ಗೊತ್ತಾಯಿ ಬೇರೆಕೆ ಅರೆನು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಕೊನದು ಬಚಾವ್ ಮಲ್ತದಂಡು ಕುಡ್ಲದ ಜಿಲ್ಲಾ ಓಟದ ಅಧಿಕಾರಿಲಿನ ಏಕಗವಾಕ್ಷಿ ಪದ್ಧತಿದ ಕೂಟದ ಸದಸ್ಯರಾದಿತ್ತಿನ ಶ್ರೀಧರ್ ಹೆಗಡೆ ಪನ್ಪುನಾರು ಜೀವದ ತೊಂದರೆ ಪ್ರಯತ್ನ ಮಲ್ತಿನ ಅಧಿಕಾರಿ ಆದುಲ್ಲೇರು ಬೆಳ್ತಂಗಡಿ ಕಡುರುದ್ಯಾವರ ಗ್ರಾಮ ಪಂಚಾಯತ್ ಸುತ್ತುಡು ಪಿಡಿಒ ಆದಿತ್ತಿನಾರು ಇಂಚಿಪ್ಪ ವರ್ಗ ಆದಿತ್ಯರು ಅರೆಗು ಜಾಗೆ ಓಲೊಂದು ನಿಘಂಟಾವಂದೆ ಜಿಲ್ಲಾಧಿಕಾರಿ ಆಫೀಸಡು ಕೆಲಸ ಮಲ್ತೊಂದು ಜಾಗೆ ಎದುರು ತೂವೊಂದಿತ್ತರು ಅಂಡ ವೈಯಕ್ತಿಕ ಕಾರಣೊಡ್ದು ಜೀವದ ತೊಂದರೆ ಪ್ರಯತ್ನ ಮಲ್ತದಿರಂದು ಜಿಲ್ಲಾಧಿಕಾರಿ ಆಫೀಸ್ ಮಾಹಿತಿ ಕೊಡ್ತುಂಡು ಶ್ರೀಧರ ಹೆಗಡೆರನ ಬಡಿದಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ನರ್ಸ್ ಆದ ಕರ್ತವ್ಯಡುಲ್ಲೆರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್, ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ತಿಮ್ಮಯ್ಯ, ಜಿಲ್ಲಾ ಪಂಚಾಯತ್ ಲೆಕ್ಕಾಧೀಕ್ಷಕರು ಬಾಲು ಡಿಎಂ ಇಂಚ ಅಧಿಕಾರಿಲು ಆಸ್ಪತ್ರೆ ಹಿಡಿತದು ಶ್ರೀಧರ ಹೆಗ್ಡೆರ್ನ ಆರೋಗ್ಯ ವಿಚಾರಿತದು ಅರೆನ ಕುಟುಂಬದ ಸದಸ್ಯರ ಪಾತಿರ್ದು ಧೈರ್ಯ ಕೊಡ್ತೇರು.
ಒಡಿಪು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಬುಧವಾರ ನಾಮಪತ್ರ ಕೊರಿಯರು. ರಾಜ್ಯ ಬಿಜೆಪಿ ಓಟದ ಸಂಚಾಲಕರು ವಿ ಸುನಿಲ್ ಕುಮಾರ್, ದುಂಬುದ ಮಂತ್ರಿ ಆರಗ ಜ್ಞಾನೇಂದ್ರ ಒಟ್ಟಿಗಿದ್ದರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ್ಯ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಬೊಕ್ಕ ದುಮ್ಮದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬುಧವಾರ ಒಡಿಪು ಜಿಲ್ಲಾಧಿಕಾರಿ ಆಫೀಸಡ್ ಓಟದ ಅಧಿಕಾರಿಗಳಿಗೆ ನಾಮಪತ್ರ ಕೊರಿಯರು. ಬಿಜೆಪಿ ರಾಜ್ಯ ಓಟದ ಸಂಚಾಲಕರು ವಿ ಸುನಿಲ್ ಕುಮಾರ್, ದುಮ್ಮದ ಮಂತ್ರಿ ಅರಗ ಜ್ಞಾನೇಂದ್ರ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬ್ರಿಜೇಶ್ ಚೌಟ, ಒಡಿಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಬೊಕ್ಕ ಮಾತ ಪದಾಧಿಕಾರಿಗಳು, ಪಕ್ಷದ ನಾಯಕರು, ಜಾತ್ಯತೀತ ಜನತಾದಳದ ನಾಯಕರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಬೋಜೇಗೌಡ ಈ ಪೊರ್ತುಡು ಒಟ್ಟಿಗಿದ್ದರು. ರದ್ದು ಮಾಡಲಿಕ್ಕೆ ನಾವು 70 ವರ್ಷಗಳು ಕಾಯಬೇಕು. ಇವತ್ತು ಆ 370 ವಿಧಿ ರದ್ದಾಗಿ ನೀವೆಲ್ಲ ಇವತ್ತು ಕಾಶ್ಮೀರಕ್ಕೆ ಹೋಗುವಂತಹ ಅವಕಾಶ ಭಾಗ್ಯ. ಒಡಿಪು ಜಿಲ್ಲೆಡು ಇಡೆಮುಟ್ಟ ಪರ್ಪುನ ನೀರ್ದ ಸಮಸ್ಯೆ ಆತು ತೋಜಿದ್ದು ಬೈದಿಜೆ. ಅಗತ್ಯ ಉಪ್ಪುನಡೆ ಗ್ರಾಮ ಪಂಚಾಯತ್ ಬೊಕ್ಕ ಸ್ಥಳೀಯ ಆಡಳಿತ ಸಂಸ್ಥೆಲೆಡ್ದು ಟ್ಯಾಂಕರ್ಲಿಡು ನೀರು ಒದಗಾಂಡು ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪಂತೆರು. ನೀರ್ದ ಸಮಸ್ಯೆ ಬಗ್ಗೆಟ್ಟು ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮಾಧ್ಯಮದ ಕ್ಲೀಡ ಪಾತಿರ್ದು ಒಡಿಪು ಜಿಲ್ಲೆಡು ಇಡಮುಟ್ಟ ಸಮಸ್ಯೆ ಬೈದಿಜಿ. ಅಗತ್ಯ ಒಪ್ಪುನಡೆ ಗ್ರಾಮ ಪಂಚಾಯತ್ ಬೊಕ್ಕ ಸ್ಥಳೀಯ ಆಡಳಿತ ಸಂಸ್ಥೆಲಿಡ್ದು ಟ್ಯಾಂಕರ್ಲಿಡು ನೀರು ಒದಗಾಂಡು ಟ್ಯಾಂಕರ್ಲಿಡು ನೀರು ಸಾಗಾಯ್ರೆ ಟ್ಯಾಂಕರ್ ನೀರಿಗೆ ಬೆಲೆ ನಿಗಂಟು ಮಲ್ತದನೆಂದು ಪಂಡಿರು. ಕೆಲವರು ಹೆಚ್ಚ ಕಾಸು ಕೇಂದಿರು ಅಂಡ ಎಂಕ್ಲೆನ ಸುತ್ತುಡು ಏತು ಬೆಲೆ ನಿಗಂಟು ಮಲ್ಪುಡ ಆತು ಬೆಲೆ ನಿಗಂಟು ಮಲ್ತದ ಟ್ಯಾಂಕರ್ಲೇನು ಸೀಸ್ ಮಲ್ತದು. ಜಿಲ್ಲಾಡಳಿತ ಅವ್ವ ಗ್ರಾಮ ಪಂಚಾಯತ್ಲಿಗೂ ನೀರು ಒದಗಾಂದುಂಡು. ಸದ್ಯಗೂ ನೀರ್ದ ಸಮಸ್ಯೆ ಆತ್ ಉಂಡಾತ್ ಜಿಂದು ಡಾಕ್ಟರ್ ವಿದ್ಯಾಕುಮಾರಿ ತಿಳಿಪಾಯಿರು. ಸ್ಟೇಟಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ವಿಪರೀತ ದರಗಳು, ನಾವು ಟೆಂಡರ್ ಕರೆದಾಗ ತುಂಬ ಜಾಸ್ತಿ ಇದು ಮಾಡಿರೋವಂಥದ್ದು. 6,000 ಕಳೆದ ವರ್ಷವೂ ಅಷ್ಟೇ 6,000 ರೂಪಾಯಿ ಟ್ಯಾಂಕರಿಗೆ 6,000 ಲೀಟರ್ ಟ್ಯಾಂಕರಿಗೆ 4,500 ರೂಪಾಯಿ. ನೀವು ಬ್ಯಾಂಗ್ಳೂರಲ್ಲಿ ಅಥವಾ ಯಾವುದೇ ಜಿಲ್ಲೆಗಳಲ್ಲಿ ನೋಡ್ಬೋದು, ಅಷ್ಟು ದೊಡ್ಡ ರೇಟ್ ಇಲ್ಲ. 600, 700 ರೂಪಾಯಿ, 800 ರೂಪಾಯಿಗೆ ಇದಿದೆ. PWD SR ರೇಟನ್ನು ಕೂಡ 850 ರೂಪಾಯಿ ಟ್ಯಾಂಕರ್ಗೆ. ಬಟ್ ಇಲ್ಲಿ 2,000, 3,000 ಎಲ್ಲ ಆಗಿದೆ, ಕೋಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕೆಲವು ಕಡೆ ಒಪ್ಪಿದವರಿಗೆ ಅವರು ವರ್ಕ್ ಆರ್ಡರ್ ಗ್ರಾಮ ಪಂಚಾಯತ್ ವೈಸ್ ಕೊಟ್ಟಿದ್ದಾರೆ. ಆಯಾ ಏರಿಯಾದಲ್ಲಿ ಎಲ್ಲಿ ಜಾಸ್ತಿ ಇದೆ ಅಂಥ ಕಡೆ ನಾವು ಟ್ಯಾಂಕರ್ ಸೀಸ್ ಮಾಡಿ ನಾವೇ ನೀರು ಒದಗಿಸುವ ಕೆಲಸವನ್ನು ಮಾಡ್ತೀವಿ. ಅವರಿಗೆ ಟ್ಯಾಂಕರ್ ಬಾಡಿಗೆಯನ್ನು ಕೊಡ್ತೇವೆ, ಅದನ್ನು ಸೂಚನೆ ಕೊಟ್ಟಿದ್ದೇವೆ. ಗ್ಯಾಲಕ್ಸಿ ಯೂನಿಸೆಕ್ಸ್ ಸಲೂನ್ದ 5ನೇ ಶಾಖೆ ಕುಡ್ಲ ಕೊಡಿಯಲ್ ಬೈಲ್ದ ಹೋಟೆಲ್ ಓಷನ್ ಪರ್ಲ್ ಕೈತಲು ಶ್ರೀಪಾದ ಎನ್ಕ್ಲೇವ್ಡು ಇಂಚಿಪ್ಪ ಉದಿಪನಾಡ್ ಡಾಕ್ಟರ್ ಮಂಜುನಾಥ ರೇವಣ್ಕರ್ ಮಲ್ಲ ವಿನ್ಯರಾತ್ ಪಾಲ್ದೆತೊಂಡಿರು. ಗ್ಯಾಲಕ್ಸಿ ಯೂನಿಸೆಕ್ಸ್ ಸೆಲೂನ್ದ 5ನೇ ಶಾಖೆ ಕುಡ್ಲದ ಕೊಡಿಯಲ್ ಬೈಲ್ ಹೋಟೆಲ್ ಓಷನ್ ಪರ್ಲ್ ಕೈತಲು ಉದಿಪನಾಡ್ ಗುಲಾಬಿ ಶ್ರೀಪಾದ ಎನ್ಕ್ಲೇವ್ಡು ಬಿನ್ನೆರೀತದ್ದು ಶಾಖೆ ಉದಿಪನಾಡ್. ಇದುಂಬೆ ಗ್ಯಾಲಕ್ಸಿ ಯೂನಿಸೆಕ್ಸ್ ಸೆಲೂನ್ ಗಿರಾಕಿಲೆಗ್ ತನ್ನ ಸೇವೆಲೆಡು ಬಾರಿ ತೃಪ್ತಿ ಕೊರ್ದಿತ್ತದು. ಇತ್ತೆ ಕುಡ್ಲಡು 5ನೇ ಶಾಖೆ ಮಲ್ತದಂಡು ಉದಿಪನ ಲೇಸಡು ಮಲ್ಲ ಬಿನ್ನೆರಾದ್ ಪಾಲ್ದೆತ್ತೊನ್ನ ಸೂರಜ್ ಪದವಿ ಪೂರ್ವ ಕಾಲೇಜ್ ಮುಡಿಪದ ಗುರ್ಕಾರ್ಯರು ಡಾಕ್ಟರ್ ಮಂಜುನಾಥ ರೇವಣ್ಕರ್ ಪಾತಿರ್ದು ಸಂಸ್ಥೆಗೆ ಎಡ್ಡೆಪ್ಪು ಬೈಕೇರು. ಸಂಸ್ಥೆನ ಕಟ್ಟದು ಬುಲೆಪಾವ್ ನೌಲು ಮಹಮ್ಮದ್ ಯಾಸಿನ್ ಬೊಕ್ಕ ಅರಿನ ಕುಟುಂಬದ ಕ್ಲೆನ ಪುಣೆಪಾಟಿಗೇನು ಪುಗಾರ್ನ ಆರು ನಗರದ ಹೃದಯ ಬಾಗುಡು ಸುರು ಮಲ್ತದಿನ ಈ ಔಟ್ಲೆಟ್ ಜನಕ್ಲೆಗ್ ಬಾರಿ ಅನುಕೂಲ ಆಯ್ರೆ ಉಂಡೊಂದು ಪಂಡಿರು. ಉದಿಪನ ಲೇಸಡು ಬಿನ್ನಿರು ಮಾತ ಯಾಸಿನ್ ಬೊಕ್ಕ ಸಂಸ್ಥೆಗೂ ಎಡ್ಡೆಪ್ಪು ಬೈಕದು ಅರಿನ ಸಾಧನೆಗೂ ಮೆಚ್ಚುಗೆ ತೆರಿಪಾಯಿರು. ನನಲಾತ ಶಾಖೆ ಮಲ್ತದು ಕುಡ್ಲದ ಬೊಕ್ಕ ಸುತ್ತಮುತ್ತದ ಜನಕ್ಲೆಗೂ ಪ್ರಯೋಜನ ಆವಡಂದು ಅಕಲು ಎಡ್ಡೆಪ್ಪು ಬೈಕದಿರು. ಈ 5ನೇ ಔಟ್ಲೆಟ್ ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಪರಿವಾರ, ಅವರ ಸ್ಟಾಫು, ಅವರ ಪ್ರಯತ್ನದಿಂದ ಈ 5ನೇ ಔಟ್ಲೆಟನ್ನು ದೇವರು ಅವರಿಗೆ ಅನುಗ್ರಹಿಸಿ ಎಲ್ಲ ತರಹದ ಸಾಮಗ್ರಿಗಳನ್ನು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಬಂದಂಥ ಕಸ್ಟಮರ್ಗೆ ಬಹಳ ಖುಷಿಯ ಸಂಗತಿ. AC ಇದೆ, ಮತ್ತು 5 ಜನ ಒಂದೇ ಸರಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ನೋಡಿದ ಈ ವಾತಾವರಣ ನೋಡಿದಾಗ ನಮ್ಮ ಗುಲಾಬಿ ಶ್ರೀಪಾದ ಎನ್ಕ್ಲೇವ್ ಈ ವಾತಾವರಣದಲ್ಲಿ ಸಲೂನ್ ಓಪನ್ ಆಗುವಂಥ ಒಂದು ದೊಡ್ಡ ಖುಷಿಯ ಸಂಗತಿ. ಇಲ್ಲಿ ಸಹ ಹತ್ತಿರದಲ್ಲಿ ಯಾವುದೇ ಸಲೂನ್ ಈ ಥರ ಇಲ್ಲ ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ಜನರ ಮನವನ್ನು ಗೆದ್ದು ನಿರಂತರವಾಗಿ 5ನೇ ಔಟ್ಲೆಟ್ ಮಾಡಿದ್ದಾರೆ. ಅವರಿಗೆ ನಾನು ತುಂಬಿದ ಶುಭಾಶಯ ನೀಡುತ್ತೇನೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಥ ಒಂದು ಮಾಲಿಕೆ ತೆರೆದು ಮಂಗಳೂರಿನಲ್ಲಿ ಇನ್ನಷ್ಟು ಉತ್ತಮಕ್ಕೆ ಏರಲಿ ಅಂತ ಅವ್ರಿಗೆ ಹಾರೈಸ್ತಾ ಈ ಒಂದು ಶುಭಾಶಯ ತಿಳಿಸ್ತೇವೆ. We have 5 branches. This salon is located at Gulabi Enclave near Ocean Pearl. In Galaxy Unisex Salon, we have 20 well-trained staff. We are open 7:30 a.m. to 10:30 p.m. Please do visit for all the requirements. Thank you.
ಅಯೋಧ್ಯೆಡು ಶ್ರೀರಾಮೆ ಕಣ್ಣು ಬುಲತೆರು ಅವಿನ ಮುಚ್ಚಿನ ಕೆಲಸ ಮಲ್ಪೆರಬಲ್ಲಿ ಅಂಚ ಮಲ್ತಂಡ ಹಿಂದೂ ಧರ್ಮ ತನ್ನಾತಿಗೆ ನಾಶ ಆಪಣುಂದು ವಜ್ರದೇಯಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಪಂತೆರು ಮಂಜೇಶ್ವರ ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ 5ನೇ ದಿನದ ಧಾರ್ಮಿಕ ಸಭೆಟ್ಟು 6 ಆಶೀರ್ವಚನ ಕೊರಿಯರು. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ 5ನೇ ದಿನ ಅಂಗಾರೆ ಬಯ್ಯಗ್ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ನಾಯಕರು ಗೋಪಾಲ ಶೆಟ್ಟಿ ನಿತ್ಯ ಅರಿಬೈಲ್ ಗುರ್ಕಾರ್ಮಿಡ್ ನಡತಿನ ಧಾರ್ಮಿಕ ಸಭೆಟ್ಟು ದೇವಸ್ಥಾನದ ಮುಕ್ತೇಸರರು ವಿಕ್ರಮದತ್ತ ಸುಂಕದಕಟ್ಟೆ ಎದ್ಕೊಂಡು ಸುರುತಪಾತರ ಪಂಡದು ಕ್ಷೇತ್ರ ಜೀರ್ಣೋದ್ಧಾರ ಆಯ್ನ ಬಗೆಟ್ಟು ತೆರಿಪಾಯಿರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕುರ್ದು ಇಲ್ಲಡೆ ಬತ್ತಿನ ಬಿನ್ನೆರಿನು ಎಂಚ ಅನುಪಾನ ಮಲ್ಪೋನ ಅಂಚನೆ ಭಗವಂತನು ಅನುಪಾನ ಮಲ್ಪಡೊಂದು ಹಿರಿಯರು ಪಂತೆರು. ಮುಲ್ಪದ ಸುಬ್ರಾಯ ಸೇನೆದ ಜವಣೆರು ಶ್ರಮನು ಭಗವಂತಗೂ ಸಮರ್ಪಣೆ ಮಲ್ತಿದೆರು. ಆತ ಪೊರ್ಲುಡು ಕೆದು ಅಭಿವೃದ್ಧಿ ಮಲ್ತಿದೆರು. ದೇವರು ಏಪಲ ಕಣ್ಣು ಬುಲದುಪ್ಪೇರು. ಅಯೋಧ್ಯೆಡು ರಾಮೆ ಕಣ್ಣು ಬುಲತಿರು ಅವಿನ ಮುಚ್ಚಿನ ಕೆಲಸ ಮಲ್ಪೆರಬಲ್ಲಿ ಅಂಚ ಮಲ್ತಂಡ ಹಿಂದೂ ಧರ್ಮ ತನ್ನಾತಿಗೆ ನಾಶ ಆಪಣೆಂದು ಪಂಡೆರು. ಕಾಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರ್ದು ದೇವರ ಅನುಗ್ರಹ ಮಲ್ತಿನಿಡ್ದಾವ್ರ ಏತೋ ದೇವಸ್ಥಾನಲು ಜೀರ್ಣೋದ್ಧಾರ ಆತ ಒಂತೆ ಕಾಲುಡು ಈತ ಮಲ್ಲೆಡು ಅಭಿವೃದ್ಧಿ ಕೆಲಸ ನಡಪುಡುಂದಾಂಡ ಮುಲ್ಪದಕ್ಲಿನ ಮನಸ್ಸದ ಶ್ರೀಮಂತಿಗೆ ಗೊತ್ತಾಪುಂಡು. ಬ್ರಹ್ಮಕಲಶ ಮುಗಿನಿಡ್ದು ಬೊಕ್ಕಲ ನಮ್ಮ ಮುಲ್ಪ ಬತ್ತದು ಸೇವೆ ಮಲ್ಪುಡು ಓವೇ ವ್ಯಾಧಿಲೆಗು ಇಡೆ ಬತ್ತದು ಸ್ವಾಮಿ ಸುಬ್ರಹ್ಮಣ್ಯ ಪಂಡ ಯಾವು ಪರಿಹಾರ ಆಪುಂಡು. ದೇವಸ್ಥಾನ ಬೇರದ ಕೇಂದ್ರ ಆವಂದೆ ಭಕ್ತಿ ಶ್ರದ್ಧೆದ ಕೇಂದ್ರ ಆವಡೆಂದು ಆರ್ಪಂಡೆರು. ಕೊಲ್ಲೂರು ಶ್ರೀ ಶಂಕರ ನಾರಾಯಣ ಸೇವಾ ಸಮಿತಿದ ಗುರುಕಾರ್ಯರು ಬೋಳಂತಕೋಡಿ ರಾಮಭಟ್ರು ಪಾತಿರ್ದು ಎಂಚ ರಾತ್ರಿ ಪಗಿಲ ಆವೊಂದುಂಡ ಅಂಚನೆ ಬಡವಿರು ಶ್ರೀಮಂತರು ಮಾತ್ರೆಗ್ಲ ಕಷ್ಟ ಸುಖ ಬರೊಂದಿಪ್ಪುಂಡು. ಈ ಸರ್ತಿ ಬಾರಿ ಬೆಚ್ಚ ಅನುಭವಿಸಿದರು. ಅವು ನನಲ ಹೆಚ್ಚಾಂಡ ನರಮಣಿ ಸಾಯ್ಪುಂಡು ಅವಿನ ನಿಯಂತ್ರಣ ಮಲ್ಪೆರೆ ಭಗವಂತೆ ಬೋಡು ದೇವಿರನ ಶಕ್ತಿ ಉಂಡು. ಡಾಕ್ಟ್ರಿಗ್ಲ ಗುಣ ಮಲ್ಪೆರೆ ತೀರಂದಿನ ಜ್ವರ ದೇವಿರಡ ಪ್ರಾರ್ಥನೆ ಮಲ್ತಿನ ಮನದನಿಯ ಗುಣ ಅಂಡ್ ಪಂಡ ಐಟೆ ಗೊತ್ತಾಪುಂಡು ದೇವಿರನ ಶಕ್ತಿ ಉಂಡು ಪಂಡದು ಆರ್ಪಂಡೆರು. ಧಾರ್ಮಿಕ ಬುಕ್ಕ ರಾಜಕೀಯ ನಾಯಕರು ಕುಂಟಾರ್ ರವೀಶ ತಂತ್ರಿ ಪವಿತ್ರ ಪಾಣಿ ಕುಶಲಕುಮಾರ ಪಾತುರಾಯ ಪಾತುರುಬೂಡು ಕರ್ನಾಟಕ ಪ್ರಾಂತ್ಯ ವಿಶ್ವ ಹಿಂದೂ ಪರಿಷತ್ ನಾಯಕರು ಡಾಕ್ಟರ್ ಎಂಬಿ ಪುರಾಣಿಕ್ ಬೆಂಗಳೂರದ ಉದ್ಯಮಿ ನಯನ್ ಚಂದ್ರ ನಾಯಕ್ ಬಜಲಕರಿಯ ದುಂಬುದ ರೋಟರಿ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ ನರಿಕೊಂಬು ಚಿಗುರುಪಾದೆ ಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ವಸಂತ ಭಟ್ ತೊಟ್ಟಿತೋಡಿ ಶಾಂತಿ ಪಳಿಕೆ ಮಹಾಮಾಯಿ ದೇವಸ್ಥಾನ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ರಾಮಣ್ಣ ಶೆಟ್ಟಿ ಆಳ್ವರಬೊಟ್ಟು ದೇರ್ಲಕಟ್ಟೆ ನಿಟ್ಟೆ ಆಸ್ಪತ್ರೆದ ಡಾಕ್ಟರ್ ಅನಂತನ್ ರೋಟರಿ ಸಂಸ್ಥೆ ದೇರ್ಲಕಟ್ಟೆದ ಪಿಡಿ ಶೆಟ್ಟಿ ವರ್ಕಾಡಿ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಭಾರತಿ ದೈಗೋಡಿ ಸಾಯಿ ನಿಕೇತನ ಆಶ್ರಮದ ಡಾಕ್ಟರ್ ಉದಯ್ ಕುಮಾರ್ ನೂಜಿ ಉಳ್ಳಾಲ್ದಿ ಬಂಟ ಜಾವದೆ ದೈವಸ್ಥಾನ ಕೂಟತ್ತಜದ ಭರತ್ ನಾಯ್ಕ್ ನಚ್ಚ ಮಡಿಕತ್ತಯ್ಯ ಧೂಮಾವತಿ ಬಂಟ ದೈವಸ್ಥಾನ ವರ್ಕಾಡಿದ ಆಡಳಿತ ಮುಕ್ತೇಸರರು ಐತಪ್ಪ ಶೆಟ್ಟಿ ದೇವಂದ ಪಡ್ಪು ಕುಡ್ಲದ ವಿಶ್ವ ಹಿಂದೂ ಪರಿಷತ್ ನಾಯಕರು ಎಚ್.ಕೆ. ಪುರುಷೋತ್ತಮ ದುಂಬುದ ಪ್ರಾಚಾರ್ಯರು ಚಂದ್ರಕುಮಾರ್ ಬಲಿಪಗುರಿ ಚಾವಡಿ ಬೈಲುಗುತ್ತು ಗಡುಪಾಡಿ ಮನೆ ಪ್ರವೀಣ್ ಭಂಡಾರಿ ಪಾಲ್ದೆ ತೊಂಡೆರು. ರವೀಂದ್ರ ಕುಲಾಲ್ ವರ್ಕಾಡಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾಗರಾಜರಾವ್ ವರ್ಕಾಡಿ ಸೊಲ್ಮೆ ಸಂದಾಯರು. ದೇವರ ಉತ್ತರ ಭಾಗದಲ್ಲಿರುವಂತಹ ಕೆರೆ ಸುಮಾರು 40,000 ಕಲ್ಲುಗಳನ್ನು ಕಟ್ಟಿ ಸುಬ್ರಾಯ ಸೇನೆಯವರು ಅದನ್ನು ಜೀರ್ಣೋದ್ಧಾರಗೊಳಿಸಿದ್ರು. ಹಣ ಖರ್ಚು ಮಾಡ್ತಿದ್ರೆ ನಾವೇ ಮಾಡ್ತಿದ್ರೆ ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತಿದ್ರೆ ಕೋಟಿ ಕಟ್ಟಲೆ ರೂಪಾಯಿ ವ್ಯಯ ಮಾಡಬೇಕಾಗಿತ್ತು. ಆದರೆ ಸುಬ್ರಾಯ ಸೇನೆ ಅಂತ ಕಟ್ಟಿಕೊಂಡ ಯುವಕರು ಏನು ಮಾಡಿದ್ರು, ಶ್ರಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು. ಹಾಗಾಗಿ ಅಂತಹ ಒಂದು ಒಳ್ಳೆ ಕೆರೆಯನ್ನ ನಮಗೆ ಕಾಣಲಿಕ್ಕಾಯಿತು. ಈ ಒಂದು ಜೀರ್ಣೋದ್ಧಾರದ ಒಂದು ಆಹ್ವಾನ ಪತ್ರವನ್ನು ಬಿಡುಗಡೆ ಮಾಡಿದೆವು. ಜೂನ್ನ ತಿಂಗಳಿನಲ್ಲಿ ಸಾಧಾರಣ ಇದರ ಪ್ರಾಯಶ್ಚಿತ್ತ ಹೋಮ ಇತ್ಯಾದಿಗಳೊಂದು ನಡೆದು ಸಾಧಾರಣ ಜೂನ್ನ ನಂತರ ಇದರ ಒಂದು ಕೆಲಸಗಳು ಇಲ್ಲಿಯ ಎಲ್ಲ ಈ ಒಂದು 10-15 ದಿವಸದಲ್ಲಿ ನಡೆದಂಥ ಕಾರ್ಯ ಏನು ಇಲ್ಲಿ ನೋಡ್ತೀರಿ, ಇದೊಂದು ವಿಸ್ಮಯ ಅಂತ ಹೇಳ್ಬೋದು. ಇದೊಂದು ಆ ಸುಬ್ರಹ್ಮಣ್ಯ ದೇವರ ಲೀಲೆ ಅಂತ ಹೇಳ್ಬೋದು. ಅಲ್ಪ ಸಮಯದಲ್ಲಿ ಅಲ್ಪ ಕಾಲಾವಧಿಯಲ್ಲಿ ಇಷ್ಟು ಮಹತ್ತರವಾದಂಥ ಕೆಲಸಗಾರಗಳು ನಡೀಬೇಕಿದ್ರೆ
ಈ ಪರಿಸರದ ಈ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರಿಗೆ ಯಾವ ರೀತಿಯ ಒಂದು ಉತ್ಸಾಹ ಬಂದಿದೆ, ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಶ್ರೀಮಂತಿಕೆ ಇದೆ, ಅದಕ್ಕೆ ಮನಸ್ಸಿನ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ ಯಾವಷ್ಟರವರೆಗೆ ಇದೆ ಎಂಬುದಾಗಿ ಇಲ್ಲಿಯ ಕಾರ್ಯವನ್ನು ನೋಡುವಾಗ ಕಾಣ್ತಾ ಇದೆ. ಹಾಗೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಅವ ಬಡವನಾಗಲಿ ಬಲವಂತನಾಗಲಿ ಶ್ರೀಮಂತನಾಗಲಿ ಅವರಿಗೆ ಸುಖ ದುಃಖಗಳಿರ್ತವೆ. ಈ ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಈ 5 ವಸ್ತುಗಳನ್ನು ಬಿಟ್ಟರೆ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಈ 5 ವಸ್ತುಗಳಲ್ಲಿ ಏರುಪೇರಾದರೂ ಕೂಡ ಜಗತ್ತು ನಾಶವಾದೀತು. ಇವತ್ತು ನಾವು ನೋಡ್ತೇವೆ ಎಂಥ ಬಿಸಿ, ಭಯಂಕರ ಬಿಸಿ, ತಡೀಲಿಕ್ಕೆ ಆಗುವುದಿಲ್ಲ. ಆ ಬಿಸಿ ವಾತಾವರಣ ಇನ್ನು ಏರಿದಾಗ ಏನಾಗ್ತಾರೆ, ಕೊನೆಗೆ ಸಾವು ಬರ್ಬೋದು. ಇದನ್ನೆಲ್ಲವನ್ನು ನಿಗ್ರಹದಲ್ಲಿಟ್ಕೊಳ್ಬೇಕಿದ್ರೆ ಅವನೇ ಭಗವಂತ. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಬುಧವಾರ ನಾಮಪತ್ರ ಕೊರಿಯರು. ಒಡಿಪು ಜಿಲ್ಲಾ ಕಾಂಗ್ರೆಸ್ ಆಫೀಸರು ಸಭೆ ಐದು ಬುಕ್ಕ ಮೆರವಣಿಗೆ ಅಟ್ಟಣೆ ಆದಿತ್ತಡು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕರ್ನಾಟಕ ರಾಜ್ಯ ಪಿರವೂರು ದಿನವರ್ಗುಲಿನ ಆಯೋಗದ ದುಂಬುದ ಗುರುಕಾರ್ಯರು ಜಯಪ್ರಕಾಶ್ ಹೆಗ್ಡೆ ಬುಧವಾರ ಒಡಿಪು ಜಿಲ್ಲಾಧಿಕಾರಿ ಆಫೀಸರು ನಾಮಪತ್ರ ಕೊರಿಯರೆ ಅಟ್ಟಣೆ ಮಲ್ತದಿತ್ತರು. ಕಾಂಗ್ರೆಸ್ ಆಫೀಸರು ಪಕ್ಷದ ನಾಯಕಿಯರು ಕಾರ್ಯಕರ್ತರನ್ನ ಸಭೆ ನಡಪಾದ ಮೆರವಣಿಗೆ ದಿವೊಂದು ಕಾರ್ಯಕರ್ತರು ಒಗ್ಗಟ್ಟದ ಬಲ ಪ್ರದರ್ಶನ ಮಲ್ತಿರು. ಮಂತ್ರಿ ಕೆಜೆ ಜಾರ್ಜ್, ಪ್ರಚಾರ ಸಮಿತಿ ಗುರುಕಾರ್ಯರು ವಿನಯ್ ಕುಮಾರ್ ಸೊರಕೆ, ಚಿಕ್ಕಮಗಳೂರು ಶಾಸಕರು, ಪಕ್ಷದ ಜಿಲ್ಲಾ ಗುರುಕಾರ್ಯರು, ಪದಾಧಿಕಾರಿಗಳು, ಪಕ್ಷದ ನಾಯಕಿಯರು ಮೆರವಣಿಗೆ ಪಾಲ್ಗೊಂಡಿರು. ಮೆರವಣಿಗೆದ ಅಖೀರಿಗೂ ಜಿಲ್ಲಾ ಓಟದ ಅಧಿಕಾರಿಗಳಿಗೂ ಜಯಪ್ರಕಾಶ್ ಹೆಗ್ಡೆ ನಾಮಪತ್ರ ಕೊರಿಯರು. ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬೊಕ್ಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಪದ್ಮರಾಜ್ ಎದುರೆದುರು ತಿಕ್ಕಿನ ಸಂಗತಿ ನಡೆದಿದ್ದರು. ಎರಡು ಪಕ್ಷದ ಕಾರ್ಯಕರ್ತರುಗಳ ಒಟ್ಟೊಟ್ಟಾಯಿನವು ವಿಶೇಷವಾದಿತ್ತರು. ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬತ್ತಿನ ಪೊರ್ತುಡು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಎದುರಾಯರು. ಕೊಲ್ಲೂರು ಶ್ರೀ ಮುಕಾಂಬಿಕೆನ ಇಂಬನಟ್ಟೊನೆರೆಯ ಕಾರ್ಯಕರ್ತರ ಒಟ್ಟುಗೂ ಪದ್ಮರಾಜ್ ಕೊಲ್ಲೂರು ದೇವಸ್ಥಾನಗೂ ಬತ್ತಿನ ಪೊರ್ತುಡು ಅಕುಲು ಒಟ್ಟೊಟ್ಟುಗಾಯಿನ ಸಂಗತಿ ನಡೆತಿದುಂಡು. ಈ ಪೊರ್ತುಡು ಪದ್ಮರಾಜ್ ರಾಘವೇಂದ್ರನ ಒಟ್ಟುಗೂ ಪಾತಿರ್ದು ಕೈ ಕುರ್ದು ನಮಸ್ಕಾರ ಮಲ್ತಿರು. ಬೈಂದೂರು ಬಿಜೆಪಿ ಶಾಸಕರು ಗುರುರಾಜ್ ಗಂಟಿಹೊಳೆ ಪದ್ಮರಾಜ್ ದಕ್ಷಿಣ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಿಂದ ರಾಘವೇಂದ್ರನ ಗುಮನಗೂ ಕನತಿರು. ಈ ಪೊರ್ತುಡು ರಡ್ಡು ಪಕ್ಷದ ಕಾರ್ಯಕರ್ತರು ತೆಲಿತೊಂದು ಒಟ್ಟೊಟ್ಟುಗಾಯಿನವು ವಿಶೇಷವಾದಿತ್ತಂಡು. ದೇವಸ್ಥಾನದ ಉಲಾಯಿ ಪಕ್ಷಭೇದ ಮದತದು ದೇವಿನ ಭಕ್ತಿರು ಮಾತಿರ್ಲ ಒಂಜೆ ಪನ್ಪುನವು ಅಕ್ಲಿನ ನಡಿಡ್ದು ಭಕ್ತರಿಗೂ ಗೊತ್ತಾಯಿನಂಚ ಆಂಡು. ಕುಡ್ಲದ ಫ್ರೆಂಡ್ಸ್ ಬಳ್ಳಲ್ಬಾಗ್ ಬೊಕ್ಕ ಬಿರುವೆರೆ ಕುಡ್ಲ ಸಂಘಟನೆ ಕಸ್ಟೋಡಿ ತಿನ್ನಕ್ಲೆಗ್ ಸಹಾಯ ಮಲ್ತೊಂದು ರಡ್ಡು ಜಿಲ್ಲೆಲೆಡು ಎಡ್ಡೆ ಕಾರ್ಯ ಮಲ್ತೊಂದು ಬೈದನಂದು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರುಕಾರ್ಯರು ರವಿಶಂಕರ ಮಿಜಾರ್ ಪಂತೆರು. ಮಣ್ಣಗುಡ್ಡದ ಪೂರ್ಣಿಮಾ ಪನ್ಪುನರೆಗೂ ಮರ್ದಗೂ ಸಹಾಯ ಆದ 1 ಲಕ್ಷ ರೂಪಾಯಿ ಕೊರ್ಪುನ ಪೊರ್ತುಡು 6 ಪಾತಿರಿಯರು. ಕುಡ್ಲದ ಫ್ರೆಂಡ್ಸ್ ಬಳ್ಳಲ್ಬಾಗ್ ಬೊಕ್ಕ ಬಿರುವಿರೆ ಕುಡ್ಲದ ಒಟ್ಟು ಸೇರಿಗೆಡು ಮಣ್ಣಗುಡ್ಡದ ಪೂರ್ಣಿಮಾ ಪನ್ಪುನರೆಗೂ ಮರ್ದದ ಖರ್ಚಿಗೂ 1 ಲಕ್ಷ ರೂಪಾಯಿ ಕೊರ್ಪುನ ಕಾರ್ಯಕ್ರಮ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೈತಲ್ ನಡೆತಂಡು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರುಕಾರ್ಯರು ರವಿಶಂಕರ್ ಮಿಜಾರ್ ಬ್ಯಾಂಕ್ ಚೆಕ್ ಕೋರ್ದು ಎಡ್ಡೆಪ್ಪು ಬೈಕೇರು. ಫ್ರೆಂಡ್ಸ್ ಬಳ್ಳಲ್ಬಾಗ್ ಬೊಕ್ಕ ಬಿರುವೆರೆ ಕುಡ್ಲ ಸಂಘಟನೆ ಶೈಕ್ಷಣಿಕ ಸಹಾಯ ಮಲ್ಪುನ ಬಡವರಿಗೂ ಇಲ್ಲು ಕೋರ್ಪುನ ಮರ್ದಗ ಪಣವು ಸಹಾಯ ದಸರಾದ ಪೊರ್ಲು ಹೆಚ್ಚ ಮಲ್ಪುನ ಇಂಚ ಏಪಲ ಎಡ್ಡೆಡ್ಡೆ ಬೇಲೆ ಮಲ್ತೊಂದು ಬೈದಿಂಡು. ಉದಯ ಪೂಜಾರಿ ದುಂಬಾಳ್ತೆಡು ರಡ್ಡು ಜಿಲ್ಲೆಲೆಡು ಎಡ್ಡೆ ಕಾರ್ಯಲಿನ ನಡಪಾಂದುಂಡೊಂದು ಮೆಚ್ಚುಗೆ ತಿರಿಪಾಯಿರು. ಬಿರುವೆರೆ ಕುಡ್ಲದ ತಾಪಕ ಗುರುಕಾರ್ಯರು ಉದಯ ಪೂಜಾರಿ, ಗುರುಕಾರ್ಯರು ರಾಕೇಶ್ ಪೂಜಾರಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಗುರುಕಾರ್ಯರು ಎಚ್ ಎಸ್ ಸಾಯಿರಾಮ್, ದುಂಬದ ಕಾರ್ಪೊರೇಟರ್ ರಾಧಾಕೃಷ್ಣ, ಶೇಖರ ಪೂಜಾರಿ, ದೀಕ್ಷಿತ ತಾವರ, ಬಿರುವೆರೆ ಕುಡ್ಲದ ಪುಂಜಲೇನ ಸಮಿತಿ ಗುರುಕಾರ್ದಿ ವಿದ್ಯಾ ರಾಕೇಶ್, ಲತೀಶ್ ಪೂಜಾರಿ ಇಬ್ಬರು ತೊಡಿತ್ತರು. ಬಿರುವೆರೆ ಕುಡ್ಲ ಸಂಘಟನೆ ಕರೀನಾ 1 ವರ್ಷಲಿಡು 10 ಕೋಟಿ ಹೆಚ್ಚ ಪಣವನ್ನು ಸಮಾಜ ಸೇವೆಗೂ ಖರ್ಚು ಮಲ್ತದುಂಡು. ಫ್ರೆಂಡ್ಸ್ ಬಳ್ಳಲ್ಬಾಗ್ ಬಿರುವೇರು ಕುಡ್ಲ ತಂಡ, ಉದಯ ಪೂಜಾರಿಯ ಅವರ ನೇತೃತ್ವದ ತಂಡ ಕಳೆದ 10 ವರ್ಷಗಳಿಂದ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಕಳೆದ
ಮಂಗಳೂರಿನ ಫುಡ್ ಫೆಸ್ಟಿನ ಸಂದರ್ಭದಲ್ಲಿ ಅವರು ಒಂದು ಸ್ಟಾಲನ್ನು ಹಾಕುವ ಮುಖಾಂತರ ಆ ಸ್ಟಾಲ್ನಲ್ಲಿ ಬಂದ ಏನು ಪ್ರಾಫಿಟ್ ಇದೆ ಆ ಪ್ರಾಫಿಟನ್ನು ಬಡ ಜನರಿಗೆ ಹಂಚುವ ಮುಖಾಂತರ ಇದೇ ಗೋಕರ್ಣನಾಥ ಕ್ಷೇತ್ರದ ವಠಾರದಲ್ಲಿ ಸುಮಾರು 2.5 ಲಕ್ಷ ರೂಪಾಯಿಯನ್ನು ಹಂಚಿಕೆ ಮಾಡಿದರು. ಸುಮಾರು 4 ಕುಟುಂಬಗಳಿಗೆ ಆರೋಗ್ಯದ ಸಮಸ್ಯೆ ಇರುವವರಿಗೆ ಹಂಚಿಕೆ ಮಾಡಿದರು. ಇವತ್ತು ಪೂರ್ಣಿಮಾ ಎಂಬ ಒಂದು ಮಹಿಳೆಗೆ ಅವರ ಆರೋಗ್ಯದ ಸಮಸ್ಯೆಗೆ 1 ಲಕ್ಷದ ಒಂದು ಚೆಕ್ಕನ್ನು ಸಹ ಇವತ್ತು ವಿತರಣೆ ಮಾಡುವ ಮುಖಾಂತರ ಇನ್ನೊಂದು ಕುಟುಂಬಕ್ಕೆ ಅವರು ಆಸರೆಯಾಗಿ ನಿಂತಿದ್ದಾರೆ. ಒಂದು ಮನೆಯನ್ನು ಹಸ್ತಾಂತರ ಮಾಡುವ ಒಂದು ಸಂದರ್ಭ ಕೂಡ ಇದೆ ಬರುವ ತಿಂಗಳು. ಆ ಮನೆ ಆದಷ್ಟು ಬೇಗ ಸಂಪೂರ್ಣಗೊಳಿಸಿ ಅವರಿಗೆ ನಾವು ನೀಡಲಿಕ್ಕಿದ್ದೇವೆ. ಹಾಗಾಗಿ ಹಲವು ಫಲಾನುಭವಿಗಳ ಒಂದು ಆಶೀರ್ವಾದ ಇದೆ ಈ ಒಂದು ಬಿರುವೇರು ಕುಡ್ಲ ಸಂಸ್ಥೆಗೆ. ಇನ್ನು ಮುಂದೆಯೂ ಸಾವಿರಾರು ಜನರಿಗೆ ಈ ಒಂದು ಸಂಸ್ಥೆಯಿಂದ ಒಂದು ಸಹಕಾರ ಸಹಾಯ ಹಸ್ತ ಸಿಗಲಿ ಅಂತೇಳಿ, ಅದಕ್ಕೆ ನಿಮಗೆ ಬೇಕಾದ ದಾನಿಗಳು ಕೂಡ ಕೈ ಜೋಡಿಸಲಿ ಅಂತ ಹೇಳ್ತಾ ವಂದಿಸ್ತಿದ್ದೇನೆ. సమాజుడు దేవస్థాన దైవస్థానులు సంస్కార కొర్పున కేంద్రలావుడుందు ಶ್ರೀ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪಂತೆರು ಶಿರುವ 3 ಮಟ್ಟಾರ್ದ ಬಬ್ಬರಿಯ ದೈವಸ್ಥಾನುಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಉಡುಪಿ ಜಿಲ್ಲೆದ ಶಿರುವ 3 ಮಟ್ಟಾರ್ದ ಬಬ್ಬರಿಯ ದೈವಸ್ಥಾನುಡು ಸೋಮವಾರ ದೈವಲಿನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಾಲೆಕ್ಕುಡು ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತು. ಮಂಜುನಾಥ ಆಚಾರ್ಯ ಮಾತ್ರೆಲ್ನ ಎತ್ಕೊಂಡಿರು. ದೈವಸ್ಥಾನದ ಗುರ್ಕಾರ್ಯರು ನಿತ್ಯಾನಂದ ಹೆಗ್ಡೆ ನಡಿಬೊಟ್ಟು ಗುರ್ಕಾರ್ಮಿಡು ಉದ್ಯಮಿ ದಿವಾಕರ್ ಶೆಟ್ಟಿ ಇನ್ನ ಧಾರ್ಮಿಕ ಸಭೆನು ಉದ್ದೀಪನ ಮಲ್ತಿರು. ಕಟ್ಟಪಾಡಿ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಆಶೀರ್ವಚನ ಕೊರ್ದು ಜೋಕ್ಲಿಗು ಸಂಸ್ಕೃತಿ ಸಂಸ್ಕಾರ ಕೊರಿಯರೆ ಸಮಾಜುಡು ದೇವಸ್ಥಾನ ದೈವಸ್ಥಾನಲು ಬೋಡು ಅವು ಸಂಸ್ಕಾರ ಕೊರ್ಪನ ಕೇಂದ್ರ ಆವಡು ನಮ್ಮಡ ಏತು ಶುದ್ಧ ಮನಸ್ಸು ಉಂಡುಂದು ದೇವಿರ ತೂಪೆರು. ಶ್ರದ್ಧೆಡು ಬೊಬ್ಬರಿಯನ ಕೆಲಸ ಮಲ್ತಿದರು. ಬೊಬ್ಬರಿಯನ ಅನುಗ್ರಹ ಮಾತ್ರೆಗಳ ಉಪ್ಪುಣುಂದು ಆರ್ಪಂಡಿರು. ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ದೈವದ ಚಾಕ್ರಿ ಮಲ್ಪುನಕ್ಲಿಗ್ ಬೊಕ್ಕ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತಿರು. ಬೊಬ್ಬರಿಯ ದೈವಸ್ಥಾನದ ಅಭಿವೃದ್ಧಿಗೂ ಮಲ್ಲ ಮಟ್ಟಡು ಸಹಾಯ ಸಹಕಾರ ಕೊರ್ನ ದಿವಾಕರ್ ಶೆಟ್ಟಿ, ಸಂತೋಷ್ ಪೂಜಾರಿ ಮಲ್ಲಾರ್, ಶಂಭು ಶೆಟ್ಟಿ ಬೊಕ್ಕ ಹೇಮಾ ಗಂಡನಿ ಬುಡಿದಿಗೂ ತಮ್ಮನದ ಮರ್ಯಾದೆ ಮಲ್ತಿರು. ವೇದಮೂರ್ತಿ ರಘುಪತಿ ಗುಂಡು ಭಟ್, ದೈವಸ್ಥಾನದ ಆಡಳಿತ ಮುಕ್ತೇಸರರು ಭಗವಾನ್ ದಾಸ್ ಶೆಟ್ಟಿ, ಕಾರ್ಯಗುರ್ಕಾರ್ಯರ್ ಮಟ್ಟ ರತ್ನಾಕರ ಹೆಗ್ಡೆ, ಹರಿಶ್ಚಂದ್ರ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಬೇತೆ ಬೇತೆ ವಲಯಲಿನ ನಾಯಕಿಯರು ಪಾಲ್ಗೊಂಡಿರು. ದಾಮೋದರ ಶರ್ಮಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಎಲ್ಲರೂ ಹೇಳಿದ ಹಾಗೆ ಇಲ್ಲಿ ಮುಂದೊಂದು ಬಾಲ ಸಂಸ್ಕಾರ ಕೇಂದ್ರವೂ ಕೂಡ, ಆದರೆ ಇದು ಪರಿಪೂರ್ಣವಾಗಲಿಕ್ಕೆ ಯಾವುದೇ ಸಂಶಯವಿಲ್ಲ. ಮುಗ್ಧತೆಯನ್ನು ಬೆಳೆಸಿಕೊಳ್ಬೇಕು ಖಂಡಿತ. ಎಷ್ಟು ವಿದ್ಯೆ ಇದೆ, ಎಷ್ಟು ಸಂಪತ್ತಿದೆ, ಎಷ್ಟು ಶಕ್ತಿ ಇದೆ, ಎಷ್ಟು ಗುಣ ಇದೆ, ಎಷ್ಟು ಜನಸಂಪತ್ತಿದೆ, ಅದನ್ನು ಯಾವುದೂ ನೋಡೋದಿಲ್ಲ. ನಮ್ಮಲ್ಲಿ ಎಷ್ಟು ಶುದ್ಧ ಮನಸ್ಸಿದೆ, ಎಷ್ಟು ಮುಗ್ಧ ಭಕ್ತಿ ಇದೆ, ಅದು ಮಾತ್ರ ಗಮನಿಸ್ತಾನಂತೆ. ನೀವೆಲ್ಲ ಶ್ರದ್ಧೆಯಿಂದ ಈ ದೊಡ್ಡ ಕೆಲಸವನ್ನು ನೀವು ಮಾಡಿದ್ದೀರಾ. ಆ ಬೊಬ್ಬರಿಯನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿದ್ದು ದೇಶದ್ರೋಹಿಲಿನ ಬೊಕ್ಕ ರಾಷ್ಟ್ರ ಪ್ರೇಮಿಲಿನ ನಡುತ್ತ ಪಂತ ಪನ್ಪನ ಪಾತೆರುಡು ದೇಶದ್ರೋಹಿಲು ಏರುಂದು ಬಿಜೆಪಿ ಸರಿಯಾದ ತೆರಿಪಾವಡಾತನುಂದು ಕೆಪಿಸಿಸಿ ಮಾಹಿತಿದಾರರು ಅಮಳ ರಾಮಚಂದ್ರ ಪಂತಿರು. ಕೆಪಿಸಿಸಿ ಮಾಹಿತಿದಾರರು ಅಮಳ ರಾಮಚಂದ್ರ ಸುದ್ದಿಕೂಟಡು ಪಾತಿರ್ದು ದೇಶದ್ರೋಹಿಲು ಬೊಕ್ಕ ರಾಷ್ಟ್ರ ಪ್ರೇಮಿಲಿನ ನಡುತ್ತ ಪಂತ ಪನ್ಪುನ ಪಾತಿರ ಬಗಿಟ್ಟು ಬಿಜೆಪಿ ಸ್ಪಷ್ಟವಾದ ತೆರಿಪಾವಡಾತಂಡು. ಪೀರವರಿದಿನ ವರ್ಗಗೂ ಅಪಮಾನ ಮಲ್ಪುನ ಕಾರ್ಯ ಮಲ್ಪನೆತ ಒಟ್ಟುಗೂ ದೇಶ ಪ್ರೇಮದ ಬಗಿಟ್ಟು ಸಂಶಯ ಒಪ್ಪುನಗ ಅಕ್ಲೆ ಪ್ರಮಾಣ ಪತ್ರ ಕೊರ್ಪುನ ಕೆಲಸ ಬಿಜೆಪಿ ಹಿಡ್ದು ನಡೆತದುಂಡು. ಅಭಿವೃದ್ಧಿಗೆ ಬೊಕ್ಕ ಅಭಿವೃದ್ಧಿ ಮಲ್ಪಂದಿನ ನಡುತ್ತ ಓಟು ಉಂದು ಆದುಂಡು ಆರ್ಪಂಡಿರು. ಪಾಠ ಬುಕ್ಲೇಡು ಹೆಚ್ಚು ಕಮ್ಮಿ ಮಲ್ಪುನಗ ನಾರಾಯಣ ಗುರುಕ್ಲಿನ ವಿಚಾರನು ದಿತ್ತುಪಾಡ್ದು ಇತ್ತೆ ಪದ್ಮರಾಜರನ್ನು ದೇಶದ್ರೋಹಿಯಿಂದ ಮಲ್ತಿನವು ಕ್ಷಮೆದಾಂತಿನ ವಿಚಾರ ಆತನೊಂದು ಅಮಳ ರಾಮಚಂದ್ರ ಪಂಡಿರು. ಅಲ್ಪಸಂಖ್ಯಾತ ಘಟಕದ ಶುಕೂರ್ ಹಾಜಿ, ಪಕ್ಷದ ನಾಯಕಿಯರು ವಲೇರಿಯನ್ ಡಯಾಸ್, ಮಹೇಶ್ ರೈ, ವೇದನಾಥ ಸುವರ್ಣ ಸುದ್ದಿ ಕೊಟ್ಟೊಡಿತ್ತರು. ಯಾವನೋ ಚಕ್ರತೀರ್ಥ ಅನ್ನೋನನ್ನು ಅದನ್ನ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಮಾಡ್ತಾರೆ. ಇವನಿಗೆ ಕಣ್ಣು ಕುಗ್ತದೆ. ನಾರಾಯಣ ಗುರುಗಳ ಪಾಠ ಉಂಟಲ್ಲ, ಇವನಿಗೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾರಾಯಣ ಗುರುಗಳ ಪಾಠವನ್ನು ಪಠ್ಯ ಪುಸ್ತಕದಿಂದ ಕಿತ್ತು ಹಾಕಿ ಅದಕ್ಕೆ ಅವಮಾನವನ್ನು ಮಾಡಿದವರು ಬಿಜೆಪಿಯವರು. ನಾಡಿನ ಚುನಾವಣೆ ಅದು ಅಭಿವೃದ್ಧಿಯ ಪರವಾದ ಮತ್ತು ಅಭಿವೃದ್ಧಿಯ ವಿರೋಧಿಗಳ ನಡುವೆ ನಡೆಯುವಂತಹ ಚುನಾವಣೆ. ಅದು ಸಹಜವಾಗಿ ನಾವು ಅವರಾಗೆ ಬಾಯಿಗೆ ಬಂದಾಗೆ ಮಾತಾಡೋದಿಲ್ಲ.
ನಾವು ಅಭಿವೃದ್ಧಿಯ ಪರ ಇದ್ದೇವೆ, ಕಾಂಗ್ರೆಸ್ ಅಭಿವೃದ್ಧಿಯ ಪರ ಇದೆ ಮತ್ತು BJP ಅಭಿವೃದ್ಧಿಯಿಂದ ವಿಮುಖವಾಗಿದೆ. ಹಾಗಾಗಿ ಕಾಂಗ್ರೆಸ್ ಮತ್ತು BJPಗೆ ಅಭಿವೃದ್ಧಿ ಮತ್ತು ಅಭಿವೃದ್ಧಿಹೀನತೆಗೆ ನಡೀತಾ ಇರುವಂಥ ಚುನಾವಣೆ ಈ ಚುನಾವಣೆ ಇದು ಜನರಲ್ಲಿ ಶಾಂತಿ, ನೆಮ್ಮದಿ ಮತ್ತು ಕೋಮು ಸಾಮರಸ್ಯವನ್ನು ಬೆಳೆಸುವುದಕ್ಕೆ ಅಡಿಗಲ್ಲನ್ನು ಇಡಬೇಕಾದಂತಹ ಚುನಾವಣೆ. ಕಾಸರಗೋಡು ಜಿಲ್ಲೆದ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಕೈತಲುಪ್ಪುನ ಶ್ರೀ ಮಂಜಳಮ್ಮ ವಿಷ್ಣುಮೂರ್ತಿ ದೈವಸ್ಥಾನಡು ನೃತ್ಯೋತ್ಸವ ಇಂಚಿಪ್ಪ ನಡೆತಂಡು. ಕಾಸರಗೋಡು ಜಿಲ್ಲೆದ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಕೈತಲುಪ್ಪುನ ಶ್ರೀ ಮಂಜಳಮ್ಮ ವಿಷ್ಣುಮೂರ್ತಿ ದೈವಸ್ಥಾನ ಯಾದವ ತರವಾಡು ಪುಂಜಂಗೋಡು ಮುಲ್ತ ಬಾರಿ ಒಂಜಿ ಪಿರಾಕದ ಯಾದವ ಸಮುದಾಯದ ಕ್ಲೆಗ್ ಸೇರ್ದಿನ ದೈವಸ್ಥಾನ ಆದಿತದ ಇಂಚಿಪ್ಪ ದೈವಲಿನ ನೃತ್ಯೋತ್ಸವ ಶ್ರದ್ಧಾ ಭಕ್ತಿಡು ನಡೆತಂಡು. ಮುಲ್ಪ ಶ್ರೀ ಮಂಜಳಮ್ಮ ಧರ್ಮ ದೈವ ಆದಿತದ ಪರಿವಾರ ದೈವಲಾಯಿನ ಶ್ರೀ ವಿಷ್ಣುಮೂರ್ತಿ ಶ್ರೀ ಕೊರತಿಯಮ್ಮ ಕೊರವನ್ ಗುಳಿಗ ದೈವಲೆಗ್ ಪಿರಾಕದ ಕಾಲೊಡ್ದೆ ಆರಾಧನೆ ಮಲ್ತೊಂದು ಬರೊಂದುಲ್ಲೆರು. ಕರ್ನಾಟಕ ಶಾಲಾ ಪರೀಕ್ಷೆ ಬೊಕ್ಕ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ನಡಪಾಯಿನ ಟೈಪ್ ರೈಟಿಂಗ್ ಬೊಕ್ಕ ಕಂಪ್ಯೂಟರ್ ಪರೀಕ್ಷೆಡು ಕಾವೂರು ಸಾಯಿರಾಮ್ ಟೈಪ್ ರೈಟಿಂಗ್ ಅಂಚನೆ ಕಂಪ್ಯೂಟರ್ ಸಂಸ್ಥೆಗೆ ಶೇಕಡ 100 ಫಲಿತಾಂಶ ಬೈದನು ಪಂದು ಸಂಸ್ಥೆದ ಪ್ರಾಂಶುಪಾಲರು ವಿಶ್ವನಾಥ ಶೆಟ್ಟಿಗಾರ್ ತೆರಿಪಾದರು. 2024 ಜನವರಿ ಫೆಬ್ರವರಿ ತಿಂಗಳು ಕರ್ನಾಟಕ ಶಾಲಾ ಪರೀಕ್ಷೆ ಬೊಕ್ಕ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ನಡಪಾಯಿನ ಟೈಪ್ ರೈಟಿಂಗ್ ಬೊಕ್ಕ ಕಂಪ್ಯೂಟರ್ ಪರೀಕ್ಷೆಡು ಕಾವೂರ್ದ ಸಾಯಿರಾಮ್ ಟೈಪ್ ರೈಟಿಂಗ್ ಅಂಚನೆ ಕಂಪ್ಯೂಟರ್ ಸಂಸ್ಥೆದ ಮಾತಾ ವಿದ್ಯಾರ್ಥಿಲು ಪಾಸ್ ಆದಿತ್ತದು ಶೇಕಡ 100 ಫಲಿತಾಂಶ ಬೈದಂಡು. ಐಟ್ 7 ವಿದ್ಯಾರ್ಥಿಲು ಡಿಸ್ಟಿಂಕ್ಷನ್ ಪಾಸ್ ಆತಿರು. ವರ್ಷ, ಶ್ವೇತಾ, ಗಾಯತ್ರಿ, ಅನುಷಾ, ಜೀವಿತಾ ಬೊಕ್ಕ ಧನ್ಯಶ್ರೀ ಡಿಸ್ಟಿಂಕ್ಷನ್ ಪಾಸ್ ಆತಿನ ವಿದ್ಯಾರ್ಥಿನಿಲು. ಒಕ್ಲೆಗ್ ಸಂಸ್ಥೆದ ಪ್ರಾಂಶುಪಾಲರಾಯಿನ ಶ್ರೀ ವಿಶ್ವನಾಥ್ ಶೆಟ್ಟಿಗಾರ್ ಎಡ್ಡೆಪ್ಪನು ಬಯಕದೇರು. ಕುಡ್ಲದ ಉರುವಸ್ಟೂರು ಮಹಾಗಣಪತಿ ದೇವಸ್ಥಾನಡು ಏಪ್ರಿಲ್ 8 ಬೊಕ್ಕ 1 ದೃಢ ಸಂಪ್ರೋಕ್ಷಣಾ ಕಲಾಶಾಭಿಷೇಕ ಅಟ್ಟಣೆ ಆತಂಡು. ಬ್ರಹ್ಮಶ್ರೀ ದೇರುಬೈಲು ಡಾಕ್ಟರ್ ಶಿವಪ್ರಸಾದ್ ತಂತ್ರಿವರಿಯರ್ನ ಪೌರೋಹಿತ್ಯಡು ಅಂಚನೆ ದೇವಸ್ಥಾನದ ಪ್ರಧಾನ ಅರ್ಚಕರು ರತ್ನಾಕರ ಭಟ್ರೇನ ಸಹಯೋಗಡು ಪೂಜಾ ವಿಧಿವಿಧಾನಲು ನಡಪನು ಪಂಡದು ದೇವಾಲಯದ ಅಧ್ಯಕ್ಷರು ಸುರೇಂದ್ರ ರಾವ್ ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೆ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.